ಗಣೇಶ್ ಅಂಚನ್ ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಗಣೇಶ್ ಅಂಚನ್ ಚಿತ್ರಕಲಾ ಸ್ಪರ್ಧೆಯ ಕಾರ್ಯಕ್ರಮ ನಿಗದಿಪಡಿಸಿ ಆದರೂ ಕೂಡ ನಮ್ಮ ಅತಿಥಿಗಳ ಒಂದು ಕಿವಿ ಮಾತನ್ನು ಕೂಡ ಕೇಳಬೇಕಾಗ್ತದೆ. ಅದರಿಂದ ಸಂಕ್ಷಿಪ್ತವಾಗಿ ನಾವು ಉದ್ಘಾಟನಾ, ಏಕೆಂದರೆ ಈ ಒಂದು ಅಯೋಧ್ಯೆಯ ವಿಷಯ ಸಾರ್ವತ್ರಿಕವಾಗಿ ಇದೀಗ ಪ್ರಚಾರ ಆಗ್ತುಂಟು. ಜೊತೆಯಲ್ಲಿ ಮಕ್ಕಳಿಗೆ ಕೂಡ ಅದರ ಆಳವಾದ ಧ್ಯಾನ ಸಿಗಬೇಕೆಂಬ ನೆಲೆಯಲ್ಲಿ ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೇವಾ ಸಂಸ್ಥೆ 500ಕ್ಕೂ ಅಧಿಕ ಸೇವೆಗಳನ್ನು ಉಳ್ಳಾಲಲ್ಲ ಮಂಗಳೂರು ಭಾಗದಲ್ಲಿ ನಡೆಸಿರುವುದರ ಮೂಲಕ ಹಿಂದೂ ಸಮಾಜಕ್ಕೆ ಸೇವೆ ಮೂಲಕ ಆಸರೆಯಾದಂಥ ಸಂಸ್ಥೆ ಸಾಯಿ ಪರಿವಾರ ಟ್ರಸ್ಟ್ ಎಂಬ ಚಿಂತನೆಯೊಂದಿಗೆ 8, 9, 10 ಮತ್ತು ಪ್ರಥಮ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸಂದರ್ಭದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಯೋಧ್ಯೆಯ ಪೆನ್ಸಿಲ್ನಲ್ಲಿ ಚಿತ್ರ ಬಿಡಿಸುವ, ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಶ್ರೀರಾಮನ ಚಿತ್ರ, ಅಯೋಧ್ಯೆಯ ಕಲರ್ ಚಿತ್ರ, ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶ್ರೀರಾಮನ ಚಿತ್ರ, ಹಾಗೆ ಪದವಿ ವಿದ್ಯಾರ್ಥಿಗಳಿಗೆ ಶ್ರೀರಾಮನ ಪಟ್ಟಾಭಿಷೇಕದ ಒಂದು ವಿಷಯವನ್ನು ಕೊಟ್ಟಿದ್ದೇವೆ. ಅದರ ಮುಂದಕ್ಕೆ ಚಿತ್ರಕಲಾ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮವನ್ನು ಇದೀಗ ಪ್ರಾರ್ಥನೆಯೊಂದಿಗೆ ನಡೆಸಿಕೊಡ್ಬೇಕಾಗಿ ತನ್ಮಯ್ ಆಚಾರ್ಯರಲ್ಲಿ ವಿನಂತಿ ಮಾಡ್ತೇವೆ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಆರಂಭ. ಗಣರಾಯ 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 ಗಜಾನನ ಹೋ ಗಣರಾಯ ಸಿದ್ಧಿಸದನ ಗಜವದನ ವಿನಾಯಕ ಸಿದ್ಧಿಸದನ ಗಜವದನ ವಿನಾಯಕ ಕೃಪಾ ಕರುಣಾಳೋ ಗಣರಾಯ ಕೃಪಾ ಕರುಣಾಳೋ ಗಣರಾಯ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧಾರಿ ಗಣರಾಯ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧಾರಿ ಗಣರಾಯ 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 ಗಜಾನನ ಹೋ ಗಣರಾಯ ಗಜಾನನ ಹೋ ಗಣರಾಯ ಗಜಾನನ ಹೋ ಗಣರಾಯ. ದೇವರಾದಂಥ ಭಗವತಿ ಮಾತೆಯನ್ನು ಹಾಗೆ ಸೋಮನಾಥ ದೇವರನ್ನು, ಪ್ರಭು ಶ್ರೀರಾಮಚಂದ್ರರನ್ನು, ಸಾಯಿ ಬಾಬರನ್ನು ಮನಸಾರೆ ಪ್ರಾರ್ಥಿಸುತ್ತಾ ಇದೀಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಶೀರ್ವಚನ ಈ ಮಕ್ಕಳಿಗೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಪರಮ ಪೂಜ್ಯರಿಯ ಶ್ರೀ ಸಾಯಿ ಈಶ್ವರ್ ಗುರೂಜಿ, ಶಂಕರಪುರದ ದ್ವಾರಕಾಮಯಿ ಸಾಯಿಬಾಬಾ ಮಂದಿರದ ಒಂದು ಮಠಾಧಿಪತಿಯಾಗಿ ವಿಶೇಷವಾಗಿ ನಮ್ಮ ಎಲ್ಲ ಸಾಯಿಬರನ ಕೆಲಸ ಕಾರ್ಯಗಳಿಗೆ ನಮಗೆ ಪೂರ್ಣ ಆಶೀರ್ವಾದ ಮಾರ್ಗದರ್ಶನ ಮಾಡ್ತಾ ಬಂದಿರುವಂಥ ಸಾಯಿ ಈಶ್ವರ್ ಗುರೂಜಿ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಿಂದ ನಾಡಿದ್ದು ಜನವರಿ ತಿಂಗಳ 22ನೇ ತಾರೀಕಿನಂದು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ಲೋಕಾರ್ಪಣೆಗೆ ಒಂದು ಆಹ್ವಾನಿತ ಒಂದು ಸ್ವಾಮೀಜಿ ಮಠಾಧಿಪತಿ ಇದ್ದರೆ ಅದು ಸಾಯಿ ಈಶ್ವರ್ ಗುರೂಜಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅವರು ಕೂಡ ನಾಡಿದ್ದು ಅಯೋಧ್ಯೆಯ ಒಂದು ಲೋಕಾರ್ಪಣೆ ಸಂದರ್ಭದಲ್ಲಿ ಮಂದಿರದ ಲೋಕಾರ್ಪಣೆ ಅಂದರೆ ಅಯೋಧ್ಯೆಗೆ ತೆರಳಲಿಕ್ಕಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡುತ್ತಾ ಅವರನ್ನು ಸಾಯಿ ಪರಿವಾರ ಟ್ರಸ್ಟ್ನ ಪರವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ನಮ್ಮ ಅಶೋಕ್ ಕುಚಿಲ್ ಮತ್ತು ಪುರುಷೋತ್ತಮ ಕಲ್ಲಾಪುರವರು ಫಲವಸ್ತು ಮತ್ತು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಪೂಜ್ಯ ಸಾಯಿ ಈಶ್ವರ ಗುರೂಜಿಯವರಿಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಚಂದ್ರ ಸುಳ್ಳಲ್ರವರಿದ್ದಾರೆ. ಈ ದೇವಸ್ಥಾನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಾಯಿ ಪರಿವಾರ ಟ್ರಸ್ಟ್ನ ವತಿಯಿಂದ ಮಾಡಬೇಕಂತ ನಿಗದಿ ಮಾಡುವಾಗ ಚಂದ್ರ ಸುಳ್ಳಲ್ರವರನ್ನು ಭೇಟಿ ಮಾಡಿದಾಗ ಸಂತೋಷವಾಗಿ ಒಪ್ಪಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಯಾವುದು ಬೇಕು, ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ನಮ್ಮ ದೇವಸ್ಥಾನದ ವತಿಯಿಂದ ಯಾವುದು ಸಹಕಾರ ಬೇಕು ಅದನ್ನೆಲ್ಲವನ್ನು ಕೊಡ್ತೇನೆ ಎಂಬ ನೆಲೆಯಲ್ಲಿ ಅದಕ್ಕೆ ಅನುಷ್ಠಾನವನ್ನು ಕೂಡ ಮಾಡಿದ್ದಾರೆ ಶ್ರೀಯುತ ಚಂದ್ರ ಸುಳ್ಳಲರು. ಭಗವತಿ ಈ ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ನಮ್ಮ ಕುಶಾಲ್ ರಾಜ್ ತೊಕ್ಕೋಟಿ ಅವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಉಪಸ್ಥಿತರಿದ್ದಾರೆ
ಶರಣ್ ಪಂಪೈಲ್ರವರು, ಪ್ರಾಂತ ಸಹ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್, ಅದೇ ರೀತಿ ಒಂದು ಓರ್ವ ಸಂಘಟನಾಕಾರರು ಕೂಡ ಹಿಂದೂ ಸಮಾಜದ ಒಂದು ಬಗ್ಗೆ ಪ್ರತಿನಿತ್ಯ ಕೂಡ ಚಿಂತನೆ ಮಾಡುತ್ತಾ ಒಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬಿಸಿದವರು ನಮ್ಮೆಲ್ಲರ ನಾಯಕರಾಗಿರುವಂಥ ಶ್ರೀಯುತ ಶರಣ್ ಪಂಪೈಲ್ರವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಭವಿಷ್ಯರವರು ಪ್ರಜ್ವಲ್ರವರು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಶರಣ್ ಪಂಪೈಲ್ರವರಿಗೆ. ಶ್ರೀಯುತ ಶರಣ್ ಪಂಪೈಲ್ರವರು ನಮ್ಮ ಈ ಒಂದು ಅಯೋಧ್ಯ ಕಾಂಡದ ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ನಮ್ಮ ಸತೀಶ್ ಕುಂಪಲ್ರವರಿದ್ದಾರೆ, ಕುಂಪಲ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು, ನಮ್ಮ ಸಾಯಿ ಪರಿವಾರನ ಗೌರವ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಒಂದು ರಾಜ್ಯದಲ್ಲಿ ಉನ್ನತ ಒಂದು ಹುದ್ದೆಯನ್ನು ಅಲಂಕರಿಸುವಂಥ ಭಾಗ್ಯ ಕೂಡ ಅವರಿಗೆ ಸಿಗಲಿ ಎಂಬ ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಯುತ ಸತೀಶ್ ಕುಂಪಲ್ರವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಸುಧೀರ್ ರವರು ಬಂದು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ ಮಾಡ್ತಾರೆ. ಸುಧೀರ್ ರವರು ಶ್ರೀಯುತ ಸತೀಶ್ ಕುಂಪಲ್ರವರಿಗೆ. ವೇದಿಕೆಯಲ್ಲಿ ನಮ್ಮ ನೋಟರಿ ವಕೀಲರು, ನಮ್ಮ ಭಗವತಿ ಕ್ಷೇತ್ರದ ಮುಕ್ತೇಸರು ಆಗಿರುವಂಥ ಬುರ್ದುಗೋಳಿ ಗುಳಿಗ ಕೊರಗಜ್ಜ ಕ್ಷೇತ್ರದ ಒಂದು ಪ್ರಮುಖರು ಹಿರಿಯರು ಕೂಡ ಆಗಿರುವಂಥ ನಮ್ಮ ಗಂಗಾಧರ್ ಉಳ್ಳಾಲ್ರವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಶಿವರಾಮ್ ಗಟ್ಟಿ ಅವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಗಂಗಾಧರ್ ಉಳ್ಳಾಲ್ರವರು, ಮುಕ್ತೇಸರು ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಲ. ಪುನೀತ್ ಅತ್ತ ಅವರು ನಮ್ಮ ಜೊತೆ ಇದ್ದಾರೆ, ಸಹ ಸಂಯೋಜಕ ಬಜರಂಗ ದಳ ಮಂಗಳೂರು ವಿಭಾಗ. ನಮ್ಮ ಇದು ಸಂಘಟನಾ ಒಂದು ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಉತ್ಸಾಹಿ ತರುಣ ಪುನೀತ್ ಅತ್ತ ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ನಮ್ಮ ಶೈಲೇಶ್ ರವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಪುನೀತ್ ಅತ್ತ ಅವರು. ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಸ್ಥಾಪಕ ಟ್ರಸ್ಟಿ ಆಗಿರುವಂಥ ಗಣೇಶ್ ಅಂಚನ್ ಜಿ ಇಂಟೀರಿಯರ್ ಸ್ಟುಡಿಯೋದ ಮಾಲ ಅವರಿಗೆ ಆತ್ಮೀಯವಾದ ಸ್ವಾಗತ ಬಾತ ಶಬಿತ್ ಉಚಿಲ್ರವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರುಗಳನ್ನು ಕೂಡ, ಯಾಕೆಂದರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸೇರಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಅವರ ಪೋಷಕರಿಗೂ, ಮನೆಯವರಿಗೂ, ಸಾಯಿ ಪರಿವಾರನ ಎಲ್ಲ ಸಜ್ಜನ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಇದು ಅಯೋಧ್ಯ ಕಾಂಡ 2024 ಚಿತ್ರಕಲಾ ಸ್ಪರ್ಧೆಗೆ ಒಂದು ಶುಭ ಆರಂಭವನ್ನು ದೀಪ ಬೆಳಗಿಸುವ ಮೂಲಕ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ರಾಮ, ಲಕ್ಷ್ಮಣ, ಸೀತಾ, ಹನುಮಂತನ ಜೊತೆಗೂಡಿ ಒಂದು ಮಕ್ಕಳಿಗೆ ವೇಷಧಾರಿಯಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಉದ್ಘಾಟನಾ ಸಮಾರಂಭ ಜೊತೆಯಲ್ಲಿ ಭಾರತ ಮಾತೆ ಕೂಡ ಒಂದು ಚಿತ್ರಣವನ್ನು ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ದೀಪ ಬೆಳಗಿಸಿದ ಈ ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊರಂದುಲ್ಲ. ಅಯೋಧ್ಯ ಕಾಂಡ 2024 ಪನ್ಪುನಚನ ಆಯೋಜಿ ಚಿತ್ರಕಲಾ ಸ್ಪರ್ಧೆದ ಉದೀಪನದ ಕಾರ್ಯಕ್ರಮವನ್ನು ನಮ್ಮ ನಡಪಾದ ಕೊರಂದುಲ್ಲ. ಈ ಮಕ್ಕಳಿಗೆ ಶುಭ ಹಾರೈಕೆ ಮಾಡಲಿಕ್ಕೆ ಇದ್ದಾರೆ. ಅದರಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿದಂಥ ದೀಪ ಬೆಳಗಿಸಿ ಉದ್ಘಾಟನೆ ನಡೆಸಿದಂಥ ಪರಮ ಪೂಜನೀಯ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರೂಜಿ ಮಕ್ಕಳಿಗೆ ಒಂದೆರಡು ಸಂದೇಶದ ಮಾತುಗಳನ್ನು ನೀಡಬೇಕಾಗಿ ವಿನಂತಿ. ದತ್ತರೂಪಾಯ ವಿದ್ಮಹೆ ಶಿವರೂಪಾಯ ಧೀಮಹಿ ಓಂ ತನ್ನೋ ಸಾಯಿ. ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಾಯಿ ಪರಿವಾರ್ ಉಲ್ಲಾಲ ಹಾಗೆಯೇ ಮಂಗಳೂರಿನ ಅನೇಕ ಗ್ರಾಮಗಳಲ್ಲಿ ವಿಶೇಷವಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಸೇವೆಗಳನ್ನು ಮಾಡಿಕೊಂಡು ಜನರ ಕಷ್ಟದಲ್ಲಿ ನಾವಿದ್ದೇವೆ ಎಂದು ಹೇಳಿಕೊಂಡು ಬಂದು ಆ ಸೇವೆಯನ್ನು ಮಾಡ್ತಾ ಬರುವಂತಹ ಸಾಯಿ ಪರಿವಾರನ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಾಗೆಯೇ ಕ್ಷೇತ್ರದ
ಎಲ್ಲ ಟ್ರಸ್ಟಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಸಂತೋಷ. ಏನು 500 ವರ್ಷದ ಹೋರಾಟಕ್ಕೆ 2024 ಜನವರಿ 22ರಂದು ನಮಗೆಲ್ಲ ಜಯ ಸಿಗ್ತಾ ಇದೆ. ಹೆಚ್ಚಿನವರಿಗೆ ಗೊತ್ತಿದೆ 1986ರಿಂದ 1992ರ ಡಿಸೆಂಬರ್ ತನಕ ಏನೆಲ್ಲ ನಡೆದಿದೆ ಎಂಬುದಾಗಿ ಹೆಚ್ಚಿನವರಿಗೆ ಗೊತ್ತಿದೆ. ಆ ಒಂದು ರಾಮನ ಮಂದಿರ ಏನಿತ್ತು, ಜನ್ಮ ಸ್ಥಾನ ಏನಿತ್ತು, ಅದರ ಒಳಗಿಂದ ಎಲ್ಲ ಗೋಡೆಗಳೇನಿದೆ ಅದು ದೇವಸ್ಥಾನದೇ ಗೋಡೆ. ಅದರ ಮೇಲೆ ಗುಮ್ಮಟ ಅಂದರೆ ಮಸೀದಿಯ ಗುಮ್ಮಟವನ್ನು ನಿರ್ಮಾಣ ಮಾಡಿ ಅದು ಮಸೀದಿ ಎಂಬುದಾಗಿ ಅವರು ಆರಾಧನೆ ಮಾಡ್ತಾ ಬರ್ತಾಯಿದ್ರು. ಆದರೆ ಆ ರಾಮನ ಶಕ್ತಿ ಏನಿದೆ ಅದು ಇಡೀ ನಮ್ಮ ದೇಶದ ಎಲ್ಲ ಭಗವದ್ಭಕ್ತರ ಹಾಗೂ ಹಿಂದೂಗಳ ಹೃದಯದಲ್ಲಿ ರಾಮನ ಮಿಡಿತ ಪ್ರಾರಂಭವಾಯಿತು. ಬಳಿಕ ಆ ಮಸೀದಿ ಏನಿತ್ತ ಅದನ್ನು ಸಂಪೂರ್ಣವಾಗಿ ಒಡೆದು ಅಲ್ಲಿ ರಾಮನ ಪ್ರತಿಷ್ಠೆಯನ್ನು ಮಾಡಿಕೊಂಡು ಇವತ್ತು ವಿಶ್ವ ತಿರುಗಿ ನೋಡುವ ರೀತಿಯಲ್ಲಿ ಭವ್ಯವಾದಂತಹ ರಾಮನ ಮಂದಿರ ನಿರ್ಮಾಣವಾಗಿದೆ. ಇದರ ಹಿಂದೆ 3 ಲಕ್ಷಕ್ಕೂ ಹೆಚ್ಚು ಕರಸೇವಕರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇವತ್ತೇನು ಅಯೋಧ್ಯೆಯಲ್ಲಿ ನಾವು ರಾಮನನ್ನು ಕಾಣ್ತಾ ಇದ್ದೇವೆ, ಆ ರಾಮನನ್ನು ಅಲ್ಲಿ ಪರಿಪೂರ್ಣವಾಗಿ ಪ್ರಾಣ ಪ್ರತಿಷ್ಠೆ ಮಾಡಬೇಕೆಂಬ ಉದ್ದೇಶಕ್ಕಾಗಿ 3 ಲಕ್ಷಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಜನ ಆ ಕರಸೇವೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಮೆಲ್ಲರನ್ನ ಒಂದು ಇತಿಹಾಸದ ಒಂದು ಪುಟಕ್ಕೆ ಸೇರಿಸುವ ರೀತಿಯಲ್ಲಿ ನಾವೆಲ್ಲ ಭಾಗ್ಯಶಾಲಿಗಳು. ಈ ರಾಮನ ಪ್ರತಿಷ್ಠೆಯನ್ನು ನಮ್ಮ ಕಣ್ತುಂಬಿಕೊಳ್ಳುವಂಥ ಈ ಕ್ಷಣ ಏನಿದೆ, ಇದಕ್ಕೆ ನಾವೆಲ್ಲರೂ ಭಾಗ್ಯಶಾಲಿಗಳು. ನಾವು ಮಾಡಿದಂಥ ಒಂದು ಪುಣ್ಯ ಏನಿದೆ ಈ ಜನ್ಮದಲ್ಲಿ ಇದು ಸಾರ್ಥಕತೆಯನ್ನು ಕೊಡುವಂಥ ದಿನ. ಹಾಗಾಗಿ ಈ ಒಂದು ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಸಾಯಿ ಪರಿವಾರ್ ತಮ್ಮ ವಿಶೇಷವಾದಂಥ ಒಂದು ಪರಿಕಲ್ಪನೆಯಲ್ಲಿ ಮಕ್ಕಳಿಗೂ ರಾಮನ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳಿಯಪಡಿಸಬೇಕು, ಅವರಿಗೂ ರಾಮನ ಆದರ್ಶವನ್ನು ಹೇಳಿಕೊಡಬೇಕು ಎಂಬ ಉದ್ದೇಶವಾಗಿ ಮಾಡಿದಂತಹ ಈ ಒಂದು ಚಿತ್ರ ಬಿಡಿಸುವ ಸ್ಪರ್ಧೆ ಏನಿದೆ, ಇದು ಕೇವಲ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲ, ನಿಮ್ಮ ಜೀವನದಲ್ಲಿ ರಾಮನ ತತ್ವ, ನಿಯಮ, ಆದರ್ಶಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುವಂತಹ ಪುಣ್ಯ ದಿನವಾಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಮಿತ್ರರಾದಂಥ ಸತೀಶ್ ಕುಂಪಲರವರೇ, ವೇದಿಕೆ ಮೇಲೆ ಇರುವ ಎಲ್ಲ ನನ್ನ ಗಣ್ಯರೇ, ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ, ಬಂಧುಗಳೇ, ಸಾಯಿ ಪರಿವಾರ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ, ಸ್ವಾಮೀಜಿಗಳು ಹೇಳಿದಾಗೆ ಮುಂದಿನ ಜನವರಿ 22, 2024 ಕೇವಲ ಭಾರತದ ಹಿಂದೂಗಳು ಮಾತ್ರ ಅಲ್ಲ, ಜಗತ್ತಿನ ಹಿಂದೂಗಳು ಸಂಭ್ರಮ ಪಡುವಂತಹ ದಿನ ಅದು. 500 ವರ್ಷಗಳ ಕಾಲ ಆ ಮಂದಿರಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ನಾವೆಲ್ಲರೂ ರಾಮನ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಮಂದಿರ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಸಹಜವಾಗಿ ಇವತ್ತೆಲ್ಲ ದೇಶದ ಜನರಿಗೆ ಗೊತ್ತಿದೆ ಮತ್ತು ಕಳೆದ 15 ದಿವಸಗಳಿಂದ ಪವಿತ್ರವಾದಂಥ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆ ಮನೆ ಮನೆಗೆ ತಲುಪಬೇಕಾದ್ರೆ ಮನೆಯಲ್ಲಿದ್ದಂಥವರಿಗೆ ಎಲ್ಲರಿಗೆ ಅರ್ಥ ಆಯಿತು, ಓ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಉದ್ಘಾಟನೆ ಆಗ್ತಾ ಇದೆ. ಆದರೆ ಯಾತಕ್ಕೋಸ್ಕರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪುನರ್ ನಿರ್ಮಾಣ ಆಗ್ತಾ ಇದೆ? ಯಾಕೆ ಶ್ರೀರಾಮ ದೇವರ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ? ಯಾಕೆ 500 ವರ್ಷಗಳ ಕಾಲ ನಮಗೆ ಅಯೋಧ್ಯೆಯಲ್ಲಿ ಮಂದಿರವನ್ನು ಕಟ್ಟಲಿಕ್ಕಾಗಲಿಲ್ಲ? ಇದು ಇವತ್ತಿನ ಪೀಳಿಗೆಗೆ ಗೊತ್ತಿಲ್ಲ.
ಅದಕ್ಕೋಸ್ಕರ ಇವತ್ತು ಸಾಯಿ ಪರಿವಾರ್ನವರು ಈ ರಾಮಾಯಣದ ಶ್ರೀರಾಮ ದೇವರಿಗೆ ಸಂಬಂಧಪಡುವಂತಹ ಚಿತ್ರವನ್ನು ಬಿಡಿಸುವ ಸ್ಪರ್ಧೆಯನ್ನು ಇಟ್ಟು ನಮ್ಮ ಮಕ್ಕಳಿಗೆ ರಾಮಾಯಣದ ಬಗ್ಗೆ ಗೊತ್ತಬೇಕು, ರಾಮ ಅಂದರೆ ಏನು, ರಾಮನ ಪಟ್ಟಾಭಿಷೇಕದ ಚಿತ್ರವನ್ನು ಬಿಡಿಸುವಂಥದ್ದು ಅಂತ ಹೇಳಿದರು. ಹಾಗಾದರೆ ರಾಮನ ಪಟ್ಟಾಭಿಷೇಕ ಯಾವಾಗ ಆಯಿತು? ಇದೆಲ್ಲವೂ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಇಲ್ಲಿ ಸುಂದರವಾದಂಥ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ತಾಯಿ ಭಾರತಿಯ ಒಂದು ವೇಷವನ್ನು ಹಾಕೊಂಡು ಮಕ್ಕಳಿದ್ದಾರೆ, ಅವರು ಸಂತೋಷ ಪಡ್ತಾ ಇದ್ದಾರೆ. ಆದರೆ ರಾಮನ ಕಥೆ ಏನು, ರಾಮಾಯಣದ ಕಥೆ ಏನು, ಇದು ಇವತ್ತು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಆಗಬೇಕಾಗಿದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ಕಟ್ಟಿದ್ದು ಶ್ರೀರಾಮ ದೇವರ ಮಗನಾದಂಥ ಕುಶಮಹಾರಾಜರು. ನನ್ನ ತಂದೆಯ ನೆನಪಿಗೋಸ್ಕರ ಅಯೋಧ್ಯೆಯಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸಾವಿರಾರು ವರ್ಷಗಳ ಹಿಂದೆ ಮಂದಿರವನ್ನು ನಿರ್ಮಾಣ ಮಾಡಿದರು. ಕಾಲ ಕಾಲಕ್ಕೆ ಆ ಮಂದಿರ ಜೀರ್ಣೋದ್ಧಾರ ಆಗ್ತಾ ಇತ್ತು. ಲಕ್ಷಾಂತರ ಜನ ಆ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಸುಮಾರು 2,000 ವರ್ಷಗಳ ಹಿಂದೆ ರಾಜ ವಿಕ್ರಮಾದಿತ್ಯ ಆ ದೇವಸ್ಥಾನವನ್ನು ಇನ್ನಷ್ಟು ಸುಂದರ ಮಾಡಿದ, ಇನ್ನಷ್ಟು ಚೆನ್ನಾಗಿ ಮಾಡಿದ. ಯಾವ ರೀತಿ ಇತ್ತು ಅಂದರೆ ದೇವಸ್ಥಾನ 7 ಅಂತಸ್ತಿನ ಮಂದಿರ, ಸುಮಾರು 69-70 ಕಂಬಗಳು, ಈ ರೀತಿಯ ಒಂದು ಭವ್ಯವಾದ ಮಂದಿರ ಅಯೋಧ್ಯೆಯಲ್ಲಿತ್ತು. ಲಕ್ಷಾಂತರ ಜನ ಅಲ್ಲಿಗೆ ಬರ್ತಾ ಇದ್ರು. ಆದರೆ ಯಾವಾಗ ಈ ದೇಶದ ಮೇಲೆ ಮುಸಲ್ಮಾನರ ಆಕ್ರಮಣ ಆಗುತ್ತೆ, ಯಾವಾಗ ಈ ದೇಶದ ಮೇಲೆ ಮೊಘಲರ ಆಕ್ರಮಣ ಆಗುತ್ತೆ, ಅವರೆಲ್ಲರೂ ಕಂಡಿದ್ದು ಈ ಹಿಂದೂ ಸಮಾಜವನ್ನು ನಾಶ ಮಾಡಬೇಕಾದ್ರೆ, ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕಾದ್ರೆ ಯಾವ ಹಿಂದೂಗಳ ಶ್ರದ್ಧಾ ಕೇಂದ್ರ ಇದೆ ಅದನ್ನು ಧ್ವಂಸ ಮಾಡಬೇಕು, ಅದನ್ನು ನಾಶ ಮಾಡಬೇಕು. ಆವಾಗ ಮಾತ್ರ ನಮಗೆ ಭಾರತವನ್ನು ಗೆಲ್ಲಿಕ್ಕೆ ಆಗ್ತದೆ ಎಂಬ ಕಾರಣಕ್ಕೋಸ್ಕರ ಹತ್ತಿರ 33,000 ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು. ಅದರಲ್ಲಿ ಒಂದು ಪ್ರಮುಖವಾದಂಥ ದೇವಸ್ಥಾನ ಅಯೋಧ್ಯೆಯ ರಾಮ ಮಂದಿರ, ಕೃಷ್ಣನ ಮಥುರೆಯ ಕೃಷ್ಣನ ಮಂದಿರ, ಕಾಶಿಯ ವಿಶ್ವನಾಥನ ಮಂದಿರ, ಗುಜರಾತಿನ ಸೋಮನಾಥನ ಮಂದಿರ, ಈ ರೀತಿ ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಅಲ್ಲಿ ಯಾವುದೋ ಒಂದು ಕಟ್ಟಡನ, ಯಾವುದೋ ಒಂದು ಮಸೀದಿಯ ಇನ್ನೊಂದು ಮತ್ತೊಂದು ಕಟ್ಟಿದರು. ಈ ರೀತಿ ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೋಸ್ಕರ ತನ್ನ ವ್ಯವಸ್ಥಿತವಾಗಿ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಸಿಟ್ಟುಕೊಂಡು ಒಂದೊಂದೇ ದೇವಸ್ಥಾನವನ್ನು ಧ್ವಂಸ ಮಾಡಿದರು. ಅದರಲ್ಲಿ ಒಂದು ಅಯೋಧ್ಯೆಯ ರಾಮ ಮಂದಿರ. ನನಗೆ ಗೊತ್ತಿಲ್ಲ ಇಲ್ಲಿ ಕಾಶಿಗೆ ಎಷ್ಟು ಜನ ಹೋಗಿದ್ದಾರೆ ಗೊತ್ತಿಲ್ಲ, ಚಂದ್ರಣ್ಣ ಹೋಗಿದ್ದಾರಾ, ಸತೀಶಣ್ಣ ಹೋಗಿರ್ಬೋದು. ಪ್ರತಿಯೊಂದು ಈಶ್ವರನ ದೇವಸ್ಥಾನದ ಎದುರುಗಡೆ ಒಂದು ನಂದಿ ಇರುತ್ತದೆ. ನಾವೆಲ್ಲರೂ ನೋಡಿದ್ವಿ, ಈಶ್ವರನ ದೇವಸ್ಥಾನ ಅಂದರೆ ಅಲ್ಲಿ ನಂದಿ ಇರಲೇಬೇಕು. ಕಾಶಿಗೆ ಹೋಗಿ ನೋಡಿದರೆ ಒಂದು ದೊಡ್ಡದಾದಂಥ ನಂದಿ ಇದೆ. ಆದರೆ ನಂದಿಯ ಎದುರುಗಡೆ ಏನು, ಈಶ್ವರನ ದೇವಸ್ಥಾನ ಇಲ್ಲ, ನಂದಿಯ ಎದುರುಗಡೆ ಇರುವುದು ಮಸೀದಿ. ಔರಂಗಜೇಬ ಆ ದೇವಸ್ಥಾನವನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದಾನೆ. ಮಥುರದಲ್ಲಿ ಕೃಷ್ಣನ ಮಂದಿರವನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರ್ತದೆ. ಒಂದು ಕಡೆಯಿಂದ ಹೋದರೆ ದೇವಸ್ಥಾನ, ಇನ್ನೊಂದು ಬಾಗಿಲಿನಿಂದ ಬಂದರೆ ಮಸೀದಿ. ಈ ರೀತಿ ನಮ್ಮ ದೇಶದಲ್ಲಿ 10 ದೇವಸ್ಥಾನಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು ಧ್ವಂಸ ಮಾಡಿ, ಅದರಲ್ಲಿ ಒಂದು ಅಯೋಧ್ಯೆ. 528ನೇ ಇಸವಿಯಲ್ಲಿ ಮಂದಿರವನ್ನು ಕೆಡವಿ ಮಸೀದಿ ಕಟ್ಟಿದರು. ಆನಂತರ 500 ವರ್ಷಗಳ ಕಾಲ, ನಾವು ದೀರ್ಘಕಾಲದ ಹೋರಾಟದ ನಂತರ ಇವತ್ತು ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ನಮ್ಮೆಲ್ಲರ ಸೌಭಾಗ್ಯ ನಮ್ಮ ಜೀವಿತ ಕಾಲದಲ್ಲಿ ಅಯೋಧ್ಯೆಯ ಆ ಭವ್ಯವಾದಂಥ ಮಂದಿರದ ನಿರ್ಮಾಣದ ಆ ಚಿತ್ರವನ್ನು, ಮಂದಿರವನ್ನು ಕಣ್ಣಾರೆ ನೋಡುವಂಥ ಅವಕಾಶ ನಮಗೆಲ್ಲರಿಗೆ ಇವತ್ತು ಸಿಗ್ತಾ ಇದೆ. ನಾಡ್ದು 22ನೇ ತಾರೀಕು ಇಡೀ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ, ಹವನ, ಪೂಜೆ ಎಲ್ಲವೂ ಇದೆ. ಚಂದ್ರಣ್ಣ ಮಾತಾಡಬೇಕಾದ್ರೆ ಹೇಳಿದರು, ಈ ಕ್ಷೇತ್ರದಲ್ಲೂ ನಾಡ್ದು 22ನೇ ತಾರೀಕು ಶ್ರೀರಾಮ ದೇವರ ಪೂಜೆ ಹವನಗಳು ನಡೀಲಿಕ್ಕಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಇವತ್ತು ಮಕ್ಕಳೆಲ್ಲ ಬಂದಿದ್ದೀರಿ ಚಿತ್ರ ಬಿಡಿಸುವ ಸ್ಪರ್ಧೆಗೋಸ್ಕರ. ಇದೇ ಮಕ್ಕಳು, ಇದೇ ಹೆತ್ತವರು ನಾಡ್ದು 22ನೇ ತಾರೀಕು
ನಮ್ಮ ಊರಲ್ಲಿ ನಡೆಯುವಂತಹ ಎಲ್ಲ ರಾಮನ ಕಾರ್ಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು ಮತ್ತು ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮ ಆಗುತ್ತೆ ಅದರ ನೇರ ಪ್ರಸಾರವನ್ನು ಕೂಡ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವತ್ತಿನ ದಿವಸ ಸಂಜೆ 22ನೇ ತಾರೀಕು ಇಡೀ ದೇಶದಲ್ಲಿ ಇನ್ನೊಂದು ದೀಪಾವಳಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದೀವಿ. ಅದಕ್ಕೋಸ್ಕರ ಮೊನ್ನೆಗೆ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ಸೋಮವಾರ ಜನವರಿ 22ನೇ ತಾರೀಕು ನಮ್ಮ ಎಲ್ಲ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಶ್ರೀರಾಮ ದೇವರಿಗೆ ಒಂದು ಮಹಾ ಆರತಿಯನ್ನು ಕುಟುಂಬ ಸಮೇತ ನಾವು ಮಾಡಬೇಕು. ನಮಗೆ ಇದೆಲ್ಲ ಸಂಭ್ರಮದ ದಿನ, ಹಿಂದೂಗಳ ಸ್ವಾಭಿಮಾನದ ದಿನ, ನಮ್ಮ ವಿಜಯೋತ್ಸವದ ದಿನ. ಅದಕ್ಕೋಸ್ಕರ ಈ ದಿನವನ್ನು ಯಾರು ಕೂಡ ಮರೆಯುವಂತಿಲ್ಲ. ಈ ದಿನವನ್ನು ಭಾಳ ಸಂತೋಷದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡೋಣ. ಅದಕ್ಕೋಸ್ಕರ ಈ ಸಾಯಿ ಪರಿವಾರ ಟ್ರಸ್ಟಿನವರು ಇವತ್ತು ಈ ಕಾರಣಕ್ಕೋಸ್ಕರ ಅಯೋಧ್ಯ ಕಾಂಡ ಎಂಬ ಹಿನ್ನೆಲೆಯಲ್ಲಿ ಶ್ರೀರಾಮ ದೇವರ ಚಿತ್ರ ಬಿಡಿಸುವ ಸ್ಪರ್ಧೆ ಇವತ್ತು ಇಟ್ಟಿದ್ದಾರೆ. ಬಹುಶಃ ನಮಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಅಮೃತ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾಪನೆ ಸಮಯದಲ್ಲಿ ಶ್ರೀರಾಮ ದೇವರನ್ನು ಚಿತ್ರ ಬಿಡಿಸುವ ಮುಖಾಂತರ ನಮಗೊಂದು ಅವಕಾಶ. ಬಹುಶಃ ಈ ಪುಣ್ಯ, ಈ ಸೌಭಾಗ್ಯ ಎಲ್ಲ ಮಕ್ಕಳಿಗೆ ಸಿಗುವುದಿಲ್ಲ. ಆದರೆ ಸಾಯಿ ಪರಿವಾರ ಟ್ರಸ್ಟ್ನವರು ಯಾವುದೋ ಒಂದು ಶಾಲೆಗಳಿಗೆ ಹೋದ್ರಂದರೆ ಅವರು ಅನುಮತಿ ಕೊಡಲಿಲ್ಲ. ಬಹುಶಃ ಅವರಿಗೆ ಈ ಅವಕಾಶ ಸೌಭಾಗ್ಯ ಇಲ್ಲ. ಆದರೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ತಮಗೆಲ್ಲರಿಗೆ ಆ ರಾಮದೇವರ ಚಿತ್ರ ಬಿಡಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಅವಕಾಶವನ್ನು ಸಾಯಿ ಪರಿವಾರ ಟ್ರಸ್ಟ್ನವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಯಾರೆಲ್ಲ ನೀವು ಚಿತ್ರ ಬಿಡಿಸಲಿಕ್ಕೆ ಬಂದಿದ್ದೀರಿ ತಾವೆಲ್ಲರೂ ಶ್ರೀರಾಮ ದೇವರ ಚಿತ್ರವನ್ನು ಬಿಡಿಸಿ ಅದಕ್ಕೇನು ಅವರು ಬಹುಮಾನ ಕೊಡ್ತಾರೆ ಅದು ಪ್ರಾಮುಖ್ಯತೆ ಅಲ್ಲ. ರಾಮನನ್ನು ಕಣ್ಣೆದುರು ನೋಡಿ, ಕಣ್ಣೆದುರು ಒಂದ್ಸಲ ಮನಸ್ಸಲ್ಲಿ ತುಂಬಿ ಆ ಶ್ರೀರಾಮ ದೇವರ ಚಿತ್ರವನ್ನು ಬಿಡಿಸಿ ಆ ಭಗವಂತನನ್ನು ನಿಮಗೆ ಮನಸಾರೆ ನೆನೆಸುವಂಥ, ಕಾಣುವಂಥ ಒಂದು ಭಾಗ್ಯ ಇವತ್ತು ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತೇಳಿ ಹೇಳುತ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಾಯಿ ಪರಿವಾರ ಟ್ರಸ್ಟಿನ ಎಲ್ಲ ನನ್ನ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ನಾನು ನನ್ನ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಇದೀಗ ಶ್ರೀಯುತ ಚಂದ್ರದಾಸ್ ಉಳ್ಳಲ್ ಅಧ್ಯಕ್ಷರು ಶಿರೂರು ಭಗವತಿ ಕ್ಷೇತ್ರ ತಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ತಾಯಿ ಭಗವತಿಯ ಅಡಿದವರಿಗೆ ಪ್ರಣಾಮವನ್ನು. ಸಾಯಿ ಪರಿವಾರ ಟ್ರಸ್ಟಿಯವರ ವತಿಯಿಂದ ಮಾಡುವಂತಹ ಈ ಚಿತ್ರಕಲಾ ಸ್ಪರ್ಧೆಯ ಸಮಾರಂಭದ ವೇದಿಕೆಯಲ್ಲಿರುವ ಪರಮ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ನನ್ನ ಮಿತ್ರರಾದಂಥ ಶರಣ್ರವರೇ, ನಮ್ಮ ಈ ಕ್ಷೇತ್ರದ ಟ್ರಸ್ಟಿಯವರಂಥ ಗಂಗಾಧರ್ರವರೇ, ಇಲ್ಲಿ ಬಂದಂತಹ ಎಲ್ಲ ಚಿತ್ರಕಲಾ ಸ್ಪರ್ಧಿಗಳೇ, ನಮ್ಮ ಸಾಯಿ ಪರಿವಾರದವರು ಯೋಚನೆ ಮಾಡಿಕೊಂಡೇ ಯೋಜನೆಯನ್ನು ಹಾಕ್ತಾರೆ. ಇವತ್ತು ಶ್ರೀರಾಮನ ಬಗ್ಗೆ ಎಲ್ಲರೂ ಮಾತಾಡಿದರು, ಸ್ವಾಮೀಜಿ ಮಾತಾಡಿದರು, ಶರಣ್ ಬಂಪಲ್ರವ್ರು ಮಾತಾಡಿದರು. ಆದರೆ ನಾನೊಂದಿಷ್ಟು ಸಾಯಿ ಪರಿವಾರದವರ ಬಗ್ಗೆ ಮಾತಾಡಬೇಕಂತ ನನ್ನ ಭಾವನೆ. ಏನಾದರೂ ಯಾವ ಯೋಜನೆ ಹಾಕಿಕೊಳ್ಬೇಕಾದ್ರೆ ಅದರ ಹಿಂದೆ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ಸಾಯಿ ಪರಿವಾರ. ಇವತ್ತು ಶ್ರೀರಾಮನ ಚಿತ್ರ ಬಿಡಿಸುವುದು ಅಂದರೆ ಪಟ್ಟಾಭಿಷೇಕದ ಒಂದು ಚಿತ್ರ ಬಿಡಿಸುವ. ಆದರೆ ಆ ಯೋಜನೆಯನ್ನು ಯಾಕೆ ಹಾಕಿಕೊಂಡ್ರು ಅಂದರೆ, ನಾಡ್ದು 22 ಜನವರಿ ಆವತ್ತು ಇಡೀ ಜಗತ್ತೇ ನೋಡುವಂತಹ ಕಾರ್ಯಕ್ರಮ ಅದು ಶ್ರೀರಾಮನ ಪ್ರತಿಷ್ಠೆ. ನಾವೆಲ್ಲ ಹೇಳ್ತೇವೆ ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ. ಪ್ರತಿಷ್ಠೆ ಆದ ನಂತರ ರಾಮರಾಜ್ಯ ಅಲ್ಲ, ರಾಮ ದೇಶ ಆಗ್ತದೆ. ಇಡೀ ದೇಶ ರಾಮದೇಶ ಆಗ್ತದೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಯಾರಾದರೂ ಒಬ್ಬರು ಹೇಳ್ಬಹುದಾ? ಜೋರಾಗಿ ಹೇಳಿ, ಹೆದರಬಾರ್ದು. ಮೋದಿಜಿ.
ಇವತ್ತು ಮೋದಿಜಿಯವರು ಇಲ್ಲದಿದ್ದರೆ ನೀವು ನಂಬಿದಂತಹ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಪ್ರತಿಷ್ಠೆ ಆಗಲಿಕ್ಕೆ ಸಾಧ್ಯ ಇದೆಯಾ? ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮೋದಿಜಿ ಹೇಗೆ ಬಂದರು, ಯಾವ ಮುಖಾಂತರ ಬಂದರು? ಅದು BJPಯ ಮುಖಾಂತರ. ನಾನಿಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ, ಧಾರ್ಮಿಕದ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಆದರೆ ಒಬ್ಬ ಹಿಂದೂ ಆಗಿರಿ, ಅಷ್ಟೇ ನನ್ನ ಆಶೆ. ನಾವು ಪ್ರತಿದಿನ ಎದ್ದು ಬೆಳಿಗ್ಗೆ ದೇವರಲ್ಲಿ ನಾವು ಏನನ್ನು ಬೇಡ್ತೇವೆ? ನಮ್ಮ ಮನೆಯನ್ನು, ನಮ್ಮ ಮಕ್ಕಳನ್ನು ಚೆನ್ನಾಗಿಟ್ಟುಕೊಳ್ಳಪ್ಪ, ಚೆನ್ನಾಗಿ ಇಡುವಂತೆ ಮಾಡಪ್ಪ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ. ಆದರೆ ಮೋದಿಜಿಯವರು ಬೆಳಗ್ಗೆ ಎದ್ದ ಕೂಡಲೇ ನನ್ನ ದೇಶವನ್ನು ಚೆನ್ನಾಗಿಟ್ಟು ನೋಡ್ಕೊಳ್ಳಪ್ಪ ಅಂತ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂತ ಒಬ್ಬ ಮಹಾಪುರುಷ, ಶ್ರೀಕೃಷ್ಣ ಪರಮಾತ್ಮನ ಅವತಾರ ಅಂತ ಹೇಳ್ಬೋದು. ಅಂಥವರು ನಮ್ಮ ದೇಶಕ್ಕೆ ಸಿಕ್ಕಿದಾರಂತ ಹೇಳುವುದು ನಮ್ಮ ಪುಣ್ಯ. ಇವತ್ತು ಸಾಯಿ ಪರಿವಾರದವರು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಚಿತ್ರವನ್ನು ಬಿಡಿಸ್ತಾರೆ. ಯಾಕೆಂದರೆ ಪ್ರತಿ ಒಬ್ಬನ ಮನಸ್ಸಿನಲ್ಲಿಯೂ ಅದು ಅಚ್ಚುಕಟ್ಟಾಗಿ ಅಚ್ಚದೇ ಇರಬೇಕೆನ್ನುವಂಥ ಉದ್ದೇಶದಿಂದ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಇಡೀ ಕ್ಷೇತ್ರದ ದಿಯಾ ಸಮಾಜದ ಪರವಾಗಿ ಅಭಿನಂದನೆಗಳು. ಮುಂದೆ ಕೂಡ ಇವರು ಇಂತಹ ಕಾರ್ಯಕ್ರಮ, ಇದೊಂದು ಕಾರ್ಯಕ್ರಮ ಏನಂದರೆ, ಕಳೆದ ಕೊರೋನಾ ಟೈಮ್ನಲ್ಲಿ ಮಾಡಿದಂತಹ ನಿಮ್ಮ ಕಾರ್ಯ ಯಾರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಆ ತಾಯಿ ಭಗವತಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಸಮಾಜ ಸೇವೆಯ ಒಟ್ಟಿಗೆ ಇಂಥ ಹಿಂದುತ್ವವನ್ನು ಕಾಪಾಡುವಂಥ, ಹಿಂದುತ್ವವನ್ನು ಕಟ್ಟಿ ಬೆಳೆಸುವಂತಹ ಶಕ್ತಿಯನ್ನು ಕೊಡಲಿ. ಎಲ್ಲರ ಆಶೀರ್ವಾದ ನಿಮಗಿರಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಕಾರ್ಯಕ್ರಮ ಮುಂದಕ್ಕೆ ಚಿತ್ರಕಲಾ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಭಾಗವಹಿಸಿದಂಥ 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕೂಡ ನಾವು ಪ್ರಮಾಣ ಪತ್ರ ಕೊಡ್ತೇವೆ. ಅದು ಪ್ರಶಸ್ತಿ ನಾಡಿದ್ದು 22 ತಾರೀಕು, ಜನವರಿ 22 ತಾರೀಕು ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಪ್ರಥಮ, ದ್ವಿತೀಯ, ತೃತೀಯ ಪ್ರತಿ ವಿಭಾಗಕ್ಕೂ 8, 9, 10 ಪ್ರಥಮ ಮತ್ತು ದ್ವಿತೀಯ PUC ವಿಭಾಗ ನಾವು ಜನವರಿ 22ನೇ ತಾರೀಕಿನಂದು ಅದರ ರಿಸಲ್ಟ್ ಅನೌನ್ಸ್ ಮುಂದಕ್ಕೆ ಮಾಡಲಿಕ್ಕಿದ್ದೇವೆ. ಅದರಿಂದ ಸಾಂಕೇತಿಕವಾಗಿ ಇದೀಗ ನಾವು ಪ್ರಶಸ್ತಿ ಪತ್ರವನ್ನು ನಮ್ಮ ಅತಿಥಿಗಳ ಕೈಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳ ಸಾಂಕೇತಿಕವಾಗಿ ನಾವು ಕರೀತೇವೆ. ಶ್ರೀರಾಜ್ ಕೆ ಕಾಸರಗೋಡಿಂದ ಬಂದಿದ್ದಾರೆ, ಭುವಿ ಕೆ ಸುಳ್ಯದಿಂದ ಬನ್ನಿ, ಸಾಕ್ಷಿ ಕೊಣಾಜೆ ವಿಶ್ವಮಂಗಲ, ಅತಿಥಿ ಉಚ್ಚಿಲ ಬೋವಿಶಾಲೆ ಸೋಮೇಶ್ವರ, ಹಿತೇಶ್ ಚೀಗಟ್ಟಿ ಫಳ್ಳೀರ್, ವಿಜೇತ್ ಅತ್ತಾವರ, ಮಧುಸೂದನ್ ಶುಡೆ ಎಲ್ಲ ಶಾಲೆಗೆ ಬನ್ನಿ.